ಯೂಶ್ವಲಿ ನಾವು ಹಬೆಯಲ್ಲಿ ಬೇಯಿಸಿ ಕಡುಬು ಎಲ್ಲ ಮಾಡ್ತೀವಿ, ಬಟ್ ಇದು ಹಾಗೆ ಪ್ಲೇನ್ ಆಗಿರುವಂಥದ್ದು. ಯಾರಿಗೆಲ್ಲ ಹೆಚ್ಚಿಗೆ ಕಾಯಿಸ್ಕೊಳ್ಳೋದು ಬೇಡ ಅಥವಾ ಪೂರಿ ಥರ ಇದನ್ನು ಕರಿಯೋದು ಬೇಡ, ಈ ರೀತಿಯಾಗಿ ಸುಲಭದಲ್ಲಿ ಕೂಡ ಮಾಡ್ಕೊಳ್ಬೋದು. ಬಟ್ಟಲು ಕಡುಬು ಸಾಗರ ಸ್ಪೆಷಲ್. ಎಸ್ ಮೇಡಮ್, ಸೊ ನೀವೀಗ ಉತ್ತರ ಕರ್ನಾಟಕ ಸ್ಪೆಷಲ್ ಒಂದು ನಮಗೆ ರೆಸಿಪಿ. ಅವರು ನಿಮ್ಮ ಹಸ್ಬೆಂಡ್ ಶಿರ್ಸಿ ಸಾಗರದವರು. ಹೌದು. ಓಕೆ, ಸೊ ಅಲ್ಲಿಯ ರೆಸಿಪಿ ಇದು ಮಾಡ್ತಾ ಇದ್ದೀನಿ. ಎಸ್, ಹೇಗೆ ಮಾಡೋದು? ಫಸ್ಟು ಗೋಧಿ ಹಿಟ್ಟನ್ನು ಬೌಲ್ಗೆ ಹಾಕೋಬೇಕು. ಓಕೆ. ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಮಿಕ್ಸ್ ಮಾಡಬೇಕು. ನೀರೇನಾದರೂ ಬೇಕು ಅಂತ? ಹೌದು, ನೀರು ಬೇಕು. ಗೋಧಿ ಹಿಟ್ಟಿನ ಹಾಗೆ ನೀವು ಕಲಿಸ್ತಾ ಇರೋದು ನೋಡಿದ್ರೆ ಹಾಗೆ ಕಾಣ್ತದೆ. ನೀರು ಸ್ವಲ್ಪ ಸ್ವಲ್ಪನೇ ಹಾಕಿ ಕಲಸ್ಕೋಬೇಕು, ಒಂದೇ ಸಲ ಹಾಕಬಾರ್ದು. ಇದು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಬರಬೇಕು. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಆಗಬೇಕು, ಇನ್ನೂ ಗಟ್ಟಿ ಬರಬೇಕು. ಈ ಪೂರಿಗೆಲ್ಲ ನಾವು ಕಲಿಸ್ತೀವಲ್ಲ, ಪೂರಿಗಾದ್ರೆ ಗಟ್ಟಿ ಕಲಿಸ್ಕೊಳ್ಳುವಂಥದ್ದು. ಹೌದು, ಆ ರೀತಿ ಎಣ್ಣೆ ಎಲ್ಲ ಹಾಕ್ತೀವಲ್ಲ ನಾವು. ಇದಕ್ಕೆ ಎಣ್ಣೆ ಏನು ಇಲ್ಲ, ಏನಿಲ್ಲ. ಓ, ಬರೀ ಉಪ್ಪು, ಗೋಧಿ ಹಿಟ್ಟು, ನೀರು. ಹೌದು, ಅಷ್ಟೇ. ಹಾಂ, ಚೆನ್ನಾಗಿ ಕಲಸಿ ಅರ್ಧ ಗಂಟೆ ಇಡಬೇಕು, ಮುಚ್ಚಿಡ್ಬೇಕು. ಅರ್ಧ ಗಂಟೆ ಇಟ್ಕೊಳ್ಬೇಕಾ? ಓಕೆ, ಅಂದರೆ ಅದು ಸಾಫ್ಟ್ ಬರಲಿ, ಸಾಫ್ಟ್ ಆಗಬೇಕು. ಓಕೆ. ಒಂದು ಸೈಡಿಗೆ ಇಡುವ, ಮುಚ್ಚಿಟ್ಟು. ಸೊ ನೆಕ್ಸ್ಟ್ ಇನ್ನು ಅಂದರೆ ಇದು ಎಲ್ಲ ಅರ್ಧ ಗಂಟೆ ಆದ ನಂತರವೇ ಮಾಡ್ಕೊಳ್ಳೋದಕ್ಕೆ? ಇದು ನಾನು ಕಲಸಿ ತಂದಿದ್ದೀನಿ. ಓ, ಅದೇ ನೋಡ್ತಾ ಇದೆ, ಇದು ಆಲ್ರೆಡಿ ಸ್ವಲ್ಪ ಇದೆ ಏನಿದು ಅಂತ. ಆಲ್ರೆಡಿ ಇದನ್ನು ಕಲಸಿ ನೆನೆಸಿ ಇಟ್ಕೊಂಡು ಬಂದಿದ್ದೀರಿ. ಓಕೆ, ಸೊ ನೆಕ್ಸ್ಟ್ ಏನು ಮಾಡಬೇಕು ಹಾಗಾದರೆ? ಇದನ್ನು ಸ್ವಲ್ಪ ಕೈಯಲ್ಲಿ ಹೀಗೆ ಮಾಡಬೇಕು, ಮಿಕ್ಸ್ ಮಾಡಬೇಕು, ಮತ್ತೊಮ್ಮೆ ನಾದ್ಕೊಳ್ಬೇಕು. ನಾದ್ಕೊಳ್ಬೇಕು. ಅರ್ಧ ಗಂಟೆ ಇಟ್ಟ ನಂತರ ಮತ್ತೆ ಪುನಃ? ಹೌದು, ಸ್ವಲ್ಪ ಅಂದರೆ ಮೇಲೆ ಗಟ್ಟಿಯಾಗಿರುತ್ತಲ್ಲ, ಅದಕ್ಕೋಸ್ಕರ. ಎಣ್ಣೆ ಪಸೆ ಏನು ಹಾಕೋಕ್ಕಿಲ್ಲ. ಇನ್ನು ಇದು ಇಡ್ಲಿ ಪಾತ್ರೆ ಇಡಬೇಕು. ಸೊ ಇದರಲ್ಲಿ ನೀರಿದೆ ಆಲ್ರೆಡಿ. ಇದು ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ಹೀಗೆ ನಾನು ಈ ಥರ ಕೈಯಲ್ಲಿ ಸ್ವಲ್ಪ ಎಣ್ಣೆ ಬೇಕಾ? ಸ್ವಲ್ಪ. ಓಕೆ, ನಡೆಲಾ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಕೈಗೆ ಸ್ವಲ್ಪ ಪಸೆ ತಾಗಿಸ್ಕೊಳ್ಳೋದು. ಇದಕ್ಕೂ ಹಾಕಬೇಕು? ಒಂದು ಸಲ ಇಲ್ಲ, ಒಂದು ಸಲ ತಾಗಿಸಿದ್ರೆ ಸಾಕು. ಈ ಥರ ಮಾಡಿ ಇಡಬೇಕು ಬೇಯೋಕ್ಕೆ. ಹೂವಿನಾಗೆ ಅದನ್ನು ಅರಳಿಸೋದು. ಅದಕ್ಕೆ ಬಟ್ಲು ಕಡುಬು ಅಂತಾರೆ, ಬಟ್ಲು ಕಡುಬು. ಈ ಬಟ್ಲಲ್ಲಿ ಏನು ಹಾಕುವಾಗಿಲ್ವಾ? ಇಲ್ಲ, ಮತ್ತೆ ಚಟ್ನಿ ಜೊತೆ. ಓ, ಇದು ಚಟ್ನಿ ಜೊತೆಗೆ? ಚಟ್ನಿ ಜೊತೆ, ಮೆಂತೆ ಚಟ್ನಿ ಜೊತೆ ತಿನ್ನಬೇಕು. ಮೆಂತೆ ಚಟ್ನಿ ಮಾತ್ರವಾ? ಹೌದು, ತುಪ್ಪ. ಅಲ್ಲ, ಕಾಯಿ ಚಟ್ನಿ ಇದೆಲ್ಲ ಯಾವುದು ಆಗುತ್ತಾ? ಆಗುತ್ತೆ, ಆದರೆ ಮೆಂತೆ ಚಟ್ನಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಇದು ಯಾವ ಒಕೇಶನ್ಗೆ ಮಾಡ್ತಾರೆ ಇಲ್ಲಿ ಸಾಗರದಲ್ಲಿ? ಇಲ್ಲ, ಬೆಳಿಗ್ಗಿನ ತಿಂಡಿಗೆ, ರಾತ್ರಿಗೆ, ಈ ಶುಗರ್ ಎಲ್ಲ ಇದ್ದವರಿಗೆ ಈ ರೀತಿಯಾಗಿ ಮಾಡ್ತೇವೆ. ಇದು ಬರೀ ಗೋಧಿ ಹಿಟ್ಟಿನ ಮಾತ್ರ ಮಾಡುವಂಥದ್ದು? ಅಕ್ಕಿ ಹಿಟ್ಟಿನಲ್ಲೂ ಮಾಡ್ಬೋದು. ಸೇಮ್ ಇದೇ ರೀತಿ ಮಾಡ್ಬೋದು. ಅಕ್ಕಿ ಹಿಟ್ಟಿಗೆ ಕ್ಯಾರೆಟ್ ತುರಿದು ಹಾಕ್ಬೋದು, ಈರುಳ್ಳಿ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪೆಲ್ಲ ತುರಿದಾಕಿ. ಇದಕ್ಕೆ ಏನು ಹಾಕಲ್ಲ, ಇದಕ್ಕೆ ಹಾಗೇನೆ. ಇದಕ್ಕೆ ಕ್ಯಾರೆಟ್ ತುರಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ಬೋದು. ಪ್ಲೇನ್ ಕೂಡ ಮಾಡ್ಬೋದು, ಮಿಕ್ಸ್ ಮಾಡ್ಕೊಂಡು ಮಾಡ್ಬೋದು. ಸೊ ನೀವು ನರ್ಸಿಂಗ್ ಇದು ಸಂಸ್ಥೆ, ಹೋಮ್ ನರ್ಸಿಂಗ್ ಸಂಸ್ಥೆ ನಡೆಸ್ತಾ ಇದ್ದೀರಿ ಅಂತ ಹೇಳಿದರೆ, ಸಾಧಾರಣ ಎಷ್ಟು ಜನ ಇರ್ತಾರೆ ಹೋಮ್ ನರ್ಸಸ್ ನಿಮ್ಮ ಒಂದು ಇದರಲ್ಲಿ? ಇವಾಗ ಒಂದು 10-12 ಹುಡುಗಿಯರು ಇದ್ದಾರೆ. ತುಂಬ ಇದ್ರು, ಅಂದರೆ ಮದುವೆ ಆಗಿ ಹೋಗ್ತಾರಲ್ಲ, ಮತ್ತೆ ಆ ಕೆಲಸಕ್ಕೆ ಬರಲ್ಲ, ಮದುವೆಗೆ ಮುಂಚೆ ಬರ್ತಾರೆ. ನಮ್ಮ ಈ ಕಡೆಯವರು ತುಂಬ ಕಡಿಮೆ ಬರೋದು. ಈ ಶಿರ್ಸಿ, ಚಿಕ್ಕಮಗಳೂರು, ತೀರ್ಥಹಳ್ಳಿ ಆ ಸೈಡ್ನವರು ತುಂಬ. ಈಗ ಹೋಮ್ ನರ್ಸಸ್ ಅಂದರೆ ಪ್ರತಿಯೊಂದು ಪೇಷಂಟ್ಗೆ ನಿತ್ಯ ಹೋಗಿ ಅಲ್ಲಿ ಸರ್ವಿಸ್ ಆ ಥರನೂ ಇದೆ. ಮತ್ತೆ ಪೇಷಂಟ್ ಮನೆಯಲ್ಲೇ ನಿಂತು ಡೇ ನೈಟ್ ಇದ್ರೂ ಸಹ ಒಂದು ಸಾಧಾರಣ ಒಂದು ಎಷ್ಟು ದಿನ ಅಂದರೆ ಯಾವೆಲ್ಲ ರೀತಿಯಾದಂಥ ಪೇಷಂಟ್ಸ್ ಇರ್ತಾರೆ? ಎಲ್ಲ ಬೆಡ್ ರಿಡನ್ ಪೇಷಂಟಿಂದ ವಾಕಿಂಗ್ ಪೇಷಂಟ್ ತನಕ ಎಲ್ಲ. ಹೌದು. ಓಕೆ, ಎಷ್ಟು ವರ್ಷದಿಂದ ನಡೆಸ್ತಾ ಇದ್ದೀರಿ? 20 ವರ್ಷ ಆಯಿತು. ಓ, ಓಕೆ.
ಈ ಏಜೆನ್ಸಿ ನೀವು ನಡೆಸ್ತಾ ಇರುವಂಥದ್ದು? 20 ವರ್ಷ ಆಯ್ತು. ಓಕೆ. ನಿಮ್ಮ ಹಸ್ಬೆಂಡ್ ಅವರು ಕೂಡ ಇದೇ ಇಲ್ಲ ಅವರು ಇದರಲ್ಲಿ ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ. ಓಕೆ. ಸೊ ನೀವು ಮದುವೆ ಆಗಿ ಬಂದ ನಂತರ ಇಲ್ಲೇ ಇದು ಮಾಡ್ತಾ ಇದ್ದೀರಾ ಅಥವಾ ಇಲ್ಲೇ ಉಡುಪಿಯಲ್ಲೇ ಇದ್ದೀರಾ ನೀವು? ನಾನು ಮದುವೆಗೆ ಮುಂಚೆನೇ ಸ್ಟಾರ್ಟ್ ಮಾಡಿದ್ದೆ ಹೋಮ್ ನರ್ಸಿಂಗ್ ಮಾಡಿ. ಹೌದು. ಹಸ್ಬೆಂಡ್ ಶಿರ್ಸಿ ಅವರು? ಹೌದು. ನಾವು ಇಲ್ಲಿ ಸಾಗರ ಶಿರ್ಸಿ ಅಲ್ಲ, ಸಾಗರದವರವರು. ನಾನು ಇಲ್ಲಿ ಮಂಗಳೂರು. ಓಕೆ. ಇದನ್ನು ಲಟ್ಟಿಸಿ ಹಾಗೇನೆ ಒತ್ಕೊಂಡು ಮಾಡೋದಕ್ಕೆ ಆಗೋದಿಲ್ವಾ? ಕೈಯಲ್ಲಿ ಪ್ರೆಸ್ ಮಾಡಿ ಆಗಬೇಕು, ಲಟ್ಟಿಸಿ ಅದನ್ನು ಒಂದು ಶೇಪ್ ಕೊಟ್ಟು ಮಾಡ್ಬೋದು. ಸೊ ಎಷ್ಟೊತ್ತು ಬೇಯಬೇಕಿದು? ಒಂದು 10 ನಿಮಿಷ. 10 ನಿಮಿಷದಲ್ಲಿ ಬೇಯುತ್ತೆ. ಓಕೆ. ಸೊ ಇದು ಬರೀ ಚಟ್ನಿ ಜೊತೆಗೆ ಮಾತ್ರ? ಹೌದು, ಮೆಂತ್ಯ ಚಟ್ನಿ ಜೊತೆಗೆ ಒಳ್ಳೆ ಕಾಂಬಿನೇಷನ್. ಹೌದು. ಸೊ ಇದು ಈ ಥರ ಮಾಡುವಾಗ ನಿಮಗೆ ಅದು ತುಂಬ ಕೆಲಸ ಅಂತ ಅನ್ನಿಸ್ಲಿಲ್ವಾ ಸ್ಟಾರ್ಟಿಂಗ್ ನೀವು ಇದನ್ನು ಕಲಿಯುವಾಗ? ಇದ್ರ ಬಗ್ಗೆ ನಾನು ಲಟಿಸಿ ಹಾಗೆ ಕಾಯಿಸಿ ಕೊಡ್ತೀನಿ ಅಂತ ಸ್ಟಾರ್ಟಿಂಗ್ ಅನಿಸಿತ್ತು, ಇವಾಗ ಅಭ್ಯಾಸ ಆಗಿಬಿಟ್ಟಿದೆ. ಹೌದು. ಸೊ ಅಲ್ಲಿ ಹೆಚ್ಚಾಗಿ ಇದು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ? ಇದು ಬೆಂದಿದೆ ನೋಡುವ. ಎಸ್, ನೋಡಿ ತೆಗಿಲ್ಲ. ಬೆಂದಿದಲ್ಲ? ಆಫ್ ಮಾಡಲ? ಇದು ಮೇಲೆ 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 ಇಟ್ಟು ಕೂಡ ಬೇಯಿಸ್ಬೋದಾ? ಅಂದ್ಕೊಳ್ಳಲ್ಲ ಅಲ್ಲ? ಇಲ್ಲ, ಬೇಯಿಸ್ಬೋದು. ಸೊ ಇದೇನಾದರೂ ಉಳಿದ್ರೆ ಹಾಗೆ ಪೂರಿ ಮಾಡ್ಬೋದಾ? ಇಲ್ಲ, ಹಾಗಲ್ಲ, ಪೂರಿ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಇನ್ನೇನು ಕೆಲಸ ಇದ್ದಿದ್ರಲ್ಲಿ? ಇದಕ್ಕಿನ್ನು ಮೆಂತ್ಯ ಚಟ್ನಿ ಬೇಕು ಅಷ್ಟೇ? ಇದಿಷ್ಟೇ ಬೇಯಿಸೋದು? ಮೇಲ್ಗೇನು ಒಗ್ಗರಣೆ ಈ ಥರ ಏನು ಹಾಕೋಗಿಲ್ಲ? ಏನಿಲ್ಲ. ಓಹೋ, ಜಟ್ಪಟ್ ಅಂತ ಆಗುವಂಥದ್ದು. ಎಸ್ ಮೇಡಮ್. ಸೊ ಬಿಸಿ ಬಿಸಿ ಆದಂಥ ಬಟ್ಟಲು ಕಡುಬು. ಥ್ಯಾಂಕ್ ಯು ಸೋ ಮಚ್. ಸೊ ನಾನಂತೂ ಇದನ್ನು ಫಸ್ಟ್ ಟೈಮ್ ಇದು ಟೇಸ್ಟ್ ನೋಡಬೇಕು. ಯೂಶ್ವಲಿ ನಾವು ಹಬೆಯಲ್ಲಿ ಬೇಯಿಸಿ ಕಡುಬು ಎಲ್ಲ ಮಾಡ್ತೀವಿ, ಬಟ್ ಇದು ಹಾಗೆ ಪ್ಲೇನ್ ಆಗಿರುವಂಥದ್ದು. ಯಾರಿಗೆಲ್ಲ ಹೆಚ್ಚಿಗೆ ಕಾಯಿಸ್ಕೊಳ್ಳೋದು ಬೇಡ ಅಥವಾ ಪೂರಿ ಥರ ಇದನ್ನು ಕರಿಯೋದು ಬೇಡ, ಈ ರೀತಿಯಾಗಿ ಸುಲಭದಲ್ಲಿ ಕೂಡ ಮಾಡ್ಕೊಳ್ಬೋದು. ಬಟ್ಟಲು ಕಡುಬು ಸಾಗರ ಸ್ಪೆಷಲ್. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಬಟ್ಟಲು ಕಡುಬು ತಯಾರಿಸುವ ವಿಧಾನ: ಮೊದಲಿಗೆ ಗೋಧಿ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪವೇ ನೀರು ಹಾಕಿ ಗಟ್ಟಿಯಾಗಿ ಕಲಸಿಕೊಳ್ಳಿ. ಹಿಟ್ಟನ್ನು ಅರ್ಧ ಗಂಟೆಗಳ ಕಾಲ ನೆನೆಯಲು ಇಡಿ. ನಂತರ ಮತ್ತೆ ಪುನಃ ನಾದಿಕೊಂಡು ಚಿಕ್ಕದಾಗಿ ಪೂರಿ ಹಿಟ್ಟಿನ ಗಾತ್ರದಲ್ಲಿ ದಪ್ಪನೆ ತಟ್ಟಿಕೊಂಡು ಹಬೆಯಲ್ಲಿ 10 ನಿಮಿಷ ಬೇಯಿಸಿ. ಈಗ ಬಿಸಿ ಬಿಸಿಯಾದ ಬಟ್ಟಲ ಕಡುಬು ಸವಿಯಲು ಸಿದ್ಧ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.